ಶ್ರದ್ಧಾ ಅಮಿತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಬಹಳ 11ನೇ ವರ್ಷದ ಪಾದಯಾತ್ರೆ ಮೇಡಮ್, ಏನ್ ಹೇಳ್ತೀರಿ? ಬಹಳ ಖುಷಿ ಆಗ್ತದೆ. ಎಲ್ಲರ ಜೊತೆಗೆ ಹೆಜ್ಜೆ ಹಾಕುವಾಗ ನಮಗೂ ಉತ್ಸಾಹ ಬರ್ತದೆ, ಸುಸ್ತಾಗೋದು ಗೊತ್ತಾಗೋದಿಲ್ಲ. ಓಕೆ ಮೇಡಮ್, ದೀಪೋತ್ಸವ ಅಂತಂದಾಗ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಿದ್ಧ ಮಾಡ್ಕೊಳ್ತಾರೆ. ನೀವು ಯಾವ ರೀತಿ ಸಿದ್ಧರಾಗ್ತೀರಿ? ದೀಪೋತ್ಸವಕ್ಕೆ ಸಿದ್ಧರಾಗ್ಲಿಕ್ಕಿಲ್ಲ, ಬರೋದು ಎಲ್ಲ ಅಲಂಕಾರ ಆಗಿರ್ತದೆ, ದೇವರ ಉತ್ಸವಗಳು ನಡೀತಾ ಇರ್ತದೆ, ಎಕ್ಸಿಬಿಷನ್ ಆಗ್ತಾ ಇರ್ತದೆ. ಎಲ್ಲವನ್ನು ನೋಡಿ ಆನಂದಿಸಿ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಗಳನ್ನು ಕೇಳಿಕೊಂಡು ಹೋಗೋದು. ಓಕೆ, ಈಗ ಈ ಪಾದಯಾತ್ರೆ 12 ಕಿಲೋಮೀಟರ್ ಪ್ರತಿ ವರ್ಷವೂ ಕೂಡ ಇದು 11ನೇ ವರ್ಷ. ಎಲ್ಲ ನೀವು ಯಾವ್ದಾದ್ರು ಸಿದ್ಧತೆಯನ್ನು ಮಾಡ್ಕೊಳ್ತೀರಾ? ವಾಕಿಂಗ್ ಮಾಡೋದು ಇಂಥದ್ದು? ಏನಿಲ್ಲ, ಸಿದ್ಧತೆ ಏನಿಲ್ಲ. ಈ ಸತಿ ಬರುವ ಒಂದು ಅವಕಾಶ ಸಿಕ್ಕಿತು, ಹಾಗಾಗಿ ಎಲ್ಲರ ಜೊತೆಗೆ ನಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಹೋಗುವ ಅಂತ ಬಂದ್ರು. ನಾವೀಗ ಒಬ್ರು 70 ವರ್ಷದವ್ರನ್ನ ಮಾತಾಡಿದ್ವಿ. ಪಾದಯಾತ್ರೆಗೆ ಸುಸ್ತಾಗ್ತದೆ ನಿಮಗೆ ಕೇಳಿದ್ವಿ. ಅವರು ಕಾವಂದರು ಮತ್ತು ಮಂಜುನಾಥನನ್ನು ನೆನೆಸಿಕೊಂಡಾಗ ಯಾವ ಸುಸ್ತು ಇಲ್ಲ ಅಂತ ಹೇಳಿದ್ರು. ಇಲ್ಲ, ಇಷ್ಟೊಂದು ಜನ ಜೊತೆಗೆ ಹೆಜ್ಜೆ ಹಾಕುವಾಗ ದಾರಿ ಹೋಗಿದ್ದು ಗೊತ್ತಾಗೋದಿಲ್ಲ, ಸುಸ್ತಾಗಿದ್ದು ಗೊತ್ತಾಗೋದಿಲ್ಲ. ಬಹಳ ಖುಷಿ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಮಾತಾಡಿದೆ.